Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining Partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers. Super Singer. ಹಲೋ ನಮಸ್ಕಾರ ಆ್ಯಂಡ್ ವಣಕಮ್ ನಮಸ್ಕಾರಂ. ನಮ್ಮ ಟಿವಿ ಒಂದು ಪುನಂಚಿನ ಮಾತು ಅಣ್ಣನಗ್ಲಿಗೆ ಅಕ್ಕನಗ್ಲಿಗೆ ಅಮ್ಮನಗ್ಲಿಗೆ ಆಂಟಿನಗ್ಲಿಗೆ ಅಂಕಲ್ನಗ್ಲಿಗೆ ಅಜ್ಜನಗ್ಲಿಗೆ ದೊಡ್ಡಪ್ಪನಗ್ಲಿಗೆ ಚಿಕ್ಕಮ್ಮನಗ್ಲಿಗೆ ಮಲ್ಲಗ್ಲಿಗೆ ಎಲ್ಲಿ ಇಲ್ಲದಗ್ಲಿಗೆ ಬರಿದಲ್ಲದಗ್ಲಿಗೆ ಇದು ಫ್ಯಾಷನ್ ನಾಯಿ ಪುಚ್ಚ ಮತ್ತು ಇಲ್ಲದ ಉಲೇ ಒಬ್ಬನು ಸೊ ಅಕ್ಕಲ್ಲ ಟಿವಿ ಒಂದು ಬೇರೆ ಅಕ್ಲಿಗೆ ಆತ್ಮೀಯವಾನಂಚಿನ ಸ್ವಾಗತ. ನಿಕ್ಲ ಫೇವರೇಟ್ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸಂತೋಷ್ 2-Star ಬಾಯ್ಲ್ಡ್ ರೈಸ್ ಭದ್ರಾವತಿ. ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಜನ ತುಂಬ ಹೃದಯದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಖಂಡಿತ ಒಳ್ಳೆಯದಾಗಲಿ ಆ್ಯಂಡ್ ಒಳ್ಳೆಯ ಒಂದು ವೇದಿಕೆಗೆ ಅರ್ಥಗರ್ಭಿತವಾಗಿರುವಂಥ ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ ಡೆಫಿನೆಟ್ಲಿ ನಾನೊಬ್ಬ ಇದ್ದರೆ ಸಾಕಾಗಲ್ಲ, ನನ್ನ ಜೊತೆ ಕಂಟೆಸ್ಟೆಂಟ್ಸ್ ಇದ್ದರೂ ಸಾಕಾಗಲ್ಲ. ನನ್ನ ಜೊತೆ ಕಂಟೆಸ್ಟೆಂಟ್ಸ್ ಇದ್ದರೂ ಅವರು ಹೇಗೆ ಆಡ್ತಾರೆ ಆ್ಯಂಡ್ ಯಾರು ವಿನ್ನರ್ ಆಗ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದರೆ ಅದ್ಭುತವಾಗಿರುವಂತಹ ಜಡ್ಜಸ್ ನಮ್ಮ ಜೊತೆ ಇರಲೇಬೇಕು. ಅದೇ ನಮ್ಮ ದೊಡ್ಡ ಸೌಭಾಗ್ಯ ಅಂತ ಹೇಳ್ಬೋದು. ಇಡೀ ಕನ್ನಡ ಸಿನಿಮಾ ರಂಗನೇ ನಮ್ಮ ಜೊತೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ಅಷ್ಟಷ್ಟು ದೊಡ್ಡ ಸಾಧನೆ ಮಾಡಿರುವಂತಹ ಸಾಧಕರು ಇರುವಂಥದ್ದು. ಮೊದಲನೇದಾಗಿ ನಮ್ಮ ಜೊತೆ ಇರುವಂಥವ್ರು ಯಾವಾಗ ನೋಡಿದ್ರು ಒಂದು ರೀತಿಯಲ್ಲಿ ನಮಗೆ ಭಯ ಆಗುತ್ತೆ. ಯಾಕೆಂದರೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಅಥವಾ ಅವರು ಹಾಕುವಂತಹ ಜಾಕೆಟ್ ಆಗಿರ್ಬೋದು, ನಮಗೂ ಅನಿಸುತ್ತೆ ನಾವು ಚೆನ್ನಾಗಿರೋದೇ ಹಾಕಬೇಕು ಅವರನ್ನು ನೋಡಿದ ಮೇಲೆ ಅಂತ. ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಕರಾವಳಿ ಕರ್ನಾಟಕದ ಗಿಟಾರ್ ಮಾಸ್ಟರ್ ರಾಜ್ ಗೋಪಾಲ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ ಇರುವಂಥವ್ರು ನಮ್ಮ ಪ್ರೀತಿಯ ಕದ್ರಿಯ ಹೆಸರನ್ನು ಅವರು ತುಂಬಾ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರನ್ನು ನೋಡಿದಾಗ ನಮಗೇನೋ ಒಂದು ಪಾಸಿಟಿವ್ ಫೀಲ್ ಬರುತ್ತೆ, ನಮಗೊಂದು ಭಯ ಇರುತ್ತೆ. ಆ್ಯಂಡ್ ಎಲ್ರಿಗೊಂದು ಏನು ಭಯ ಅಂದರೆ ನಮ್ಮ ಕಪ್ಪು ಬಣ್ಣದ ದಾಡಿ, ಕಪ್ಪು ಬಣ್ಣದ ಹೇರು ಅದು ಬಿಳಿ ಆದಾಗ ಅಯ್ಯೋ ನಮಗೇನೋ ಏಜ್ ಆಯಿತೋ ಇಲ್ಲ ಲುಕ್ ಏನೋ ಹಾಳಾಗುತ್ತೋ ಅಂತ. ಆದರೆ ಇವರನ್ನು ನೋಡಿದ್ರೆ ಅದು ಒಂದು ಪರ್ಫೆಕ್ಟ್ ಲುಕ್ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಕದ್ರಿ ಮಣಿಕಾಂತ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇನ್ನೊಬ್ಬ ಗೆಸ್ಟ್ ಬಗ್ಗೆ ಅಥವಾ ನಮ್ಮ ಜಡ್ಜ್ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಂತ ಹೇಳ್ಬೋದು. ಅವರ ಸಾಧನೆಯ ಪಟ್ಟಿ ಏನಿದೆ ಅದು ಏನೋ ಒಂದು ಹೇಳಕ್ಕೆ ಹೋದರೆ ಇನ್ನೊಂದು ಮಿಸ್ ಆಗುತ್ತೆ. ಯಾಕೆಂತಂದರೆ ಅವರ ಸಾಧನೆಯ ಪಟ್ಟಿ ಅಷ್ಟು ಉದ್ದ ಇದೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ವಿ ಮನೋಹರ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇನ್ನೊಬ್ಬ ಜಡ್ಜ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅವರು ಹಳೆಯವರು ಅಲ್ಲ, ಹೊಸಬರು ಅಲ್ಲ. ಯಾಕೆಂತಂದರೆ ಹಳೆಯ ಹಾಡುಗಳನ್ನು ನೋಡಿದ್ರು ಅವರ ಮ್ಯೂಸಿಕ್ ಡೈರೆಕ್ಷನ್ ಇರುತ್ತೆ, ಇತ್ತೀಚಿನ ಸಿನಿಮಾಗಳನ್ನು ನೋಡಿದ್ರು ಅವರ ಮ್ಯೂಸಿಕ್ ಡೈರೆಕ್ಷನ್ ಇರುತ್ತೆ. ಸೊ ಕನ್ಫ್ಯೂಸ್ ಆಗುತ್ತೆ ಇವರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಇವರು ಯಾವ ರೀತಿಯ ಹಾಡುಗಳನ್ನು ಕೊಡ್ತಾರೆ ಅಂತ. ಹಳೆಯ ರೀತಿಯ ಹಾಡುಗಳನ್ನು ಕೊಡ್ತಾರೆ, ಹೊಸ ರೀತಿಯ ಹಾಡುಗಳನ್ನು ಕೊಡ್ತಾರೆ. ಒಂದು ರೀತಿಯಲ್ಲಿ ಸಕಲ ಕಲಾ ವಲ್ಲಭ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನಮ್ಮೆಲ್ಲರ ಪ್ರೀತಿಯ ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಆ್ಯಂಡ್ ಇವಾಗ ಒಬ್ಬ ಹಾಡುಗಾರನನ್ನು ಕರೆಯುವಂತಹ ಒಂದು ಸಮಯ. ಅವರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಈ ಒಂದು ಕಾಂಪಿಟೇಷನ್ ಇನ್ನು ಎಂಡ್ ಆಗಬೇಕು, ಇನ್ನು ಯಾರು ವಿನ್ನರ್ ಅಂತ ನಮಗೆ ಗೊತ್ತಾಗಬೇಕು. ಆದರೆ ಅವರು ಆಲ್ರೆಡಿ ವಿನ್ನರ್ ಆಗಿದ್ದಾರೆ. ಯಾಕೆ ಅಂತಂದರೆ ಅವರ ಉದ್ದೇಶ ಇದ್ದಿದ್ದು ತಾಯಿಯ ಮುಂದೆ ನಾನು ಹಾಡಬೇಕು, ತಾಯಿ ಅದನ್ನು ನೋಡಿ ಸಂತೋಷ ಪಡಬೇಕು ಅಂತ. ಅದೆಲ್ಲ ಹಿಂದಿನ ಎಪಿಸೋಡಲ್ಲಿ ಆಗಿದೆ. ಸೊ ಹಾಗಾಗಿ ಅವರ ಆ ಒಂದು ಕನಸು ಈಡೇರಿದೆ. ಇವಾಗ ಇನ್ನೊಂದು ಕನಸು ಏನು ಅಂತಂದರೆ ಈ ಒಂದು ಕಾಂಪಿಟೇಷನಲ್ಲಿ ಗೆಲ್ಲುವಂಥದ್ದು. ಸೊ ಅವರಿಗೆ ಆಲ್ ದಿ ಬೆಸ್ಟ್. ಪುಂಡಲೀಕ ಅವರು ಬರ್ತಾ ಇದ್ದಾರೆ ಕಿತ್ತೂರಿನಿಂದ. ಜೋರಾಗಿರುವಂಥ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ ಪುಂಡಲೀಕ. ಮಾಣಿಕ್ಯ ವೀಣಾ ಮುಪಲಾಲಯಂತೀಂ ಮದಾಲಸಾಂ ಮಂಜುಲ ವಾಗ್ವಿಲಾಸಾಂ ಮಾಣಿಕ್ಯ ವೀಣಾ ಮುಪಲಾಲಯಂತೀಂ ಮದಾಲಸಾಂ ಮಂಜುಲ ವಾಗ್ವಿಲಾಸಾಂ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ.
चतुर्भुजे चंद्रकलावतंसे छोड़ते कुंकुम राग शोने चतुर्भुजे चंद्रकलावतंसे कुचोड़ते कुंकुम राग शोने पुण्ड्रेक्षुपाशाङ्कुश पुष्पवानहस्ते नमस्ते नमस्ते जगदेकमातः माता मरकत श्यामा मातंगे मधुशालिनी माता मरकत श्यामा मातंगे मधुशालिनी कुर्यात् कटाक्षं कल्याणी कदम्बवनवासिनी माता मरकतश्यामा मातंगे मधुशालिनी कुर्यात् कटाक्षं कल्याणी कदम्बवनवासिनी जय मातंगतनये जय नीलोत्पलद्युते जय संगीतरसिके जय लीला शुकप्रिये मुद्रांत रुद्रन्वनिद्वीप संरूढ बिल्वाट कल्पद्रुवा कल्प कादंब कांतार वास प्रिये कृत्तिवास प्रिये सर्वलोक प्रिये पल्लकी वादन प्रक्रियालोल तालीदलाबद्ध ताटंक भूषा विशेषान्विते सिद्ध सन्मान्विते देवदेवेश दैत्येश यक्षेश भूतेश वागीश कोणेश वायवग्निकोटिरमाणिक्य संकृष्टबालात्तपोतामलाक्षार तारुण्यलक्ष्मी गृहीतङ्गी पद्मद्वये अद्वये पुरचिरणवरत्नपीठस्थिते सुस्थिते शङ्खपद्मद्वयोपाश्रिते आश्रिते देवी दुर्गा वटु क्षेत्रपालरुते मत्त मातंग कन्या समूहान्विते सर्वयंत्रात्मिके सर्वमंत्रात्मिके सर्वतंत्रात्मिके सर्वमुद्रात्मिके सर्वशक्त्यात्मिके सर्ववर्णात्मिके सर्वरूपे जगन्मातृके हे जगन्मातृके पाहि मां पाहि मां पाहि मां ಓಕೆ ಪ್ರಿನ್ಸ್ ಫ್ರಮ್ ಕಿತ್ತೂರು ನಮ್ಮ ಪುಂಡಲೀಕ ಅವರು ತುಂಬಾನೇ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ರೆ ಇವತ್ತು. ಅಂಡ್ ಯಾರು ಡಿಸೈನ್ ಮಾಡಿರೋದು ಈ ಮಾಲೆ ಎಲ್ಲ ಹಾಕಿರೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಏನಿಲ್ಲ ಸರ್, ನಾವೇ ಅಷ್ಟೇ ಸುಮ್ಮನೆ. ಸತ್ಯ ಹೇಳಿ, ಯಾರಾದ್ರೂ ಸ್ಪೆಷಲ್ ಆಗಿ ನೋಡ್ತಾ ಇದಾರೆ ನಮ್ಮ ಟಿವಿ? ಇಲ್ಲ ಸರ್, ಇಲ್ಲ. ಸತ್ಯ ಹೇಳಿ, ನಾಚಿಕೆಲ್ಲ ಮಾಡ್ಕೋಬಿಡಿ.
ಇಲ್ವಾ ನಿಮ್ಮ ತಾಯಿ ಇದ್ದಾರೆ ಅಂತ ಸ್ವಲ್ಪ ನಾಚಿಕೆ ಆಗ್ತದೆ ಅಲ್ವಾ? ಪರವಾಗಿಲ್ಲ, ಯಾರಾದರೂ ಸ್ಪೆಷಲ್ ಆಗಿ ನೋಡ್ತಾ ಇದ್ದಾರೆ, ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ. ವೆರಿ ಗುಡ್. ಇಲ್ಲಿ ಹ್ಯಾಂಡ್ಸಮ್ ಆಗಿ ಕಾಣೋದಕ್ಕಿಂತಾನು ನಮಗೆ ಪರ್ಫಾರ್ಮೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಹೌದು ಸರ್, ಹೌದು. ಅಲ್ವಾ? ಏನಾದರೂ ಹೇಳೋದಕ್ಕಿದೆಯಾ ನಿಮಗೆ? ಏನಿಲ್ಲ ಸರ್, ಅಲ್ಲಿ ಊರಲ್ಲಿ ಹಾಡೋದ್ರು ಇಲ್ಲಿ ಹಾಡೋದ್ರು ಆ ಜಡ್ಜಸ್ ಮುಂದೆ ಹಾಡಿದ್ರು ನನಗೆ ಭಯ ಅನ್ಸಲ್ಲ. ಈ ಲೈಟ್ ಶಾಕ್ ಇದೆ ಅಲ್ವಾ? ಅಲ್ಲ, ನೀವು ಏನಿಲ್ಲ ಅಂದ್ರೂ ಇಷ್ಟೊಂದೆಲ್ಲ ಮಾತಾಡ್ತೀರ, ಅದು ಖುಷಿ ಆಗುತ್ತೆ ನನಗೆ. ಇಲ್ಲ ಸರ್, ಟೆನ್ಷನ್ ಇಲ್ಲ. ಎನಿವೇಸ್ ಥ್ಯಾಂಕ್ ಯು. ಆ್ಯಂಡ್ ಜಡ್ಜಸ್ ಹತ್ರ ಕೇಳೋಣ ಹೆಂಗಾಯ್ತು ಅಂತ. ಹಾಂ ಸರ್. ನೀವೇ ಕೇಳ್ತೀರಾ ನಾನು ಕೇಳೋಣ? ಯಾರ ಹತ್ರ ಕೇಳೋಣ? ನೀವು ಹೇಳಿ, ಯಾರ ಹತ್ರ ಕೇಳೋಣ? ವಿ ಮನೋಹರ್ ಸರ್ ಹೇಳಿ. ಅವ್ರಿಗೆ ಕಾನ್ಫಿಡೆನ್ಸ್ ಏನು ಅಂದರೆ ವಿ ಮನೋಹರ್ ಸರ್ ಸಾಫ್ಟಾಗಿ ಏನೋ ಹೇಳ್ತಾರೆ ಅಂತ. ಓಕೆ ಸರ್, ಪ್ಲೀಸ್. ಏನು ಹೇಳಪ್ಪ ಪುಂಡ್ಲಿಕ? ಹಾಂ ಸರ್. ಇದು ಅದೇ ಅಣ್ಣವರು ಇದು ಹೀಗೆ ಅಂತ ಒಂದು ಹಾಡಿ ತೋರಿಸಿದಾರಲ್ವಾ? ಹಾಂ ಸರ್. ಹಾಗಾಗಿ ಆ ಒಂದು ಆದರ್ಶ ಅಲ್ಲಿ ಅದೊಂದು ಉದಾಹರಣೆ ನಮ್ಮಲ್ಲಿದೆ. ಹಾಂ ಸರ್. ನಾವಿಲ್ಲಿ ನೀವು ಎಷ್ಟರ ಮಟ್ಟಿಗೆ ಅದಕ್ಕೆ ನ್ಯಾಯ ಸಲ್ಲಿಸಿದಿರಿ ಹಾಂ ಸರ್ ಅನ್ನೋದನ್ನು ನಾವು ನೋಡ್ತಿದ್ವಿ. ಹಾಂ ಸರ್. ಸಾಕಷ್ಟು ಪರಿಶ್ರಮ ಮಾಡಿದಿರಿ ಇದನ್ನು ಆಡೋದಕ್ಕೆ. ಹಾಂ ಸರ್. ಎಲ್ಲೋ ಒಂದು 2ನೇ ಚರಣ 3ನೇ ಚರಣ ಸ್ವಲ್ಪ ಇದಾಯಿತು, ಸ್ವರ ಹೆಚ್ಚು ಕಮ್ಮಿ ಆಯಿತು. ಉಳಿದಂತೆ ತುಂಬ ಚೆನ್ನಾಗಿ ಆಡಿದ್ರಿ ಪುಂಡ್ಲಿಕ. ಹಾಂ ಸರ್, ಥ್ಯಾಂಕ್ ಯು ಸರ್. ಹಾಂ, ಧನ್ಯವಾದ. ಗುಡ್ ಲಕ್. ಹಾಂ ಸರ್, ಥ್ಯಾಂಕ್ ಯು. ಇವಾಗ ಯಾರ ಹತ್ರ ಕೇಳೋಣ? ನೆಕ್ಸ್ಟ್ ಅವ್ರು ಬಿಟ್ರೆ ಗುರುಕಿರಣ್ ಸರ್. ಗುರುಕಿರಣ್ ಸರ್ ಪ್ಲೀಸ್. ಪುಂಡ್ಲಿಗು ಸರ್ ನಮಸ್ತೆ. ಇದು ಪಿಕ್ಚರ್ ಕವಿರತ್ನ ಕಾಳಿದಾಸ. ಹಾಂ ಸರ್. ನಮ್ಮ ಅಣ್ಣವ್ರು ಹಾಡಿದ್ದಾರೆ. ಹೌದು ಸರ್. ಅಣ್ಣವ್ರ ಮೇಲೆ ತುಂಬ ಒಂದು, ಯಾಕೆಂದರೆ ಇದು ಸ್ವಲ್ಪ ಉಚ್ಚಾರ ತುಂಬ ಕಷ್ಟಕರವಾಗಿದೆ. ಯಾಕೆಂದರೆ ಕಾಳಿದಾಸ ಲೈನ್ಸ್ ಅಂತ ಹೇಳಿ ಹಾಂ ಸರ್ ಒಂದು ಚಾಲೆಂಜ್ ಥರ ಆಗಿ ತಗೊಂಡು ಅಣ್ಣವ್ರು ಹಾಡಿದ್ದು. ಹೌದು ಸರ್. ಉಚ್ಚಾರ ಹಾಂ ಸರ್. ಉಚ್ಚಾರ ಏನಾಯಿತು ಅಂದರೆ ಸ್ವಲ್ಪ ಮಾ ಪ್ರಾಣಗಳು, ಅಲ್ಪ ಪ್ರಾಣಗಳು, ನಕಾರಗಳು ನಾ ಆಯಿತು, ಮಾಣಿಕ್ಯ ವೀಣಾ, ಕಲ್ಯಾಣಿ ಆಯಿತು. ಉಚ್ಚಾರಗಳು ಅದು ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಸಾಂಗಿಗೆ ಪಕ್ಕ ಇರಲೇಬೇಕಿತ್ತು. ಹಾಂ ಸರ್. ಇದು ಉಚ್ಚಾರ ತಪ್ಪಾಯಿತು. ಹಾಂ ಸರ್. ಆಮೇಲೆ ಈ ರೌಂಡಿಗೆ ನಾವೇನು ಮಾಡಿದ್ದೀವಿ ಅಂದರೆ, ಯಾಕೆಂದರೆ ಪ್ರತಿ ರೌಂಡಲ್ಲಿ ಒಂದಾಗತ್ತೆ, ದೂರ ನಮ್ಮ ಮೇಲೆ ಬರುತ್ತೆ ಅಥವಾ ಚಾನಲ್ ಮೇಲೆ ಬರುತ್ತೆ. ಯಾವುದು ಇದು ಕಷ್ಟ ಇತ್ತು ಸಾಂಗ್, ನನಗೆ ಆ್ಯಕ್ಚುಲಿ ಹಾಡೋಕ್ಕಾಗಿಲ್ಲ, ಇದನ್ನು ಕೊಟ್ಟರು ನಾನು ಹಾಡಿದೆ ಅಂತ. ಸೊ ಈ ರೌಂಡಿಗೆ ಪರವಾಗಿಲ್ಲ, ಅವರಿಗೆ ಬಿಟ್ಟುಬಿಡೋಣ ಅಂತ ಹೇಳಿ ಸಿಂಗರ್ಸ್ಗೆ ಬಿಟ್ಬಿಟ್ಟಿದ್ವಿ. ಅವ್ರ ರೌಂಡು ಅವರೇ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಡು ಅಂತ. ಈ ಸಾಂಗ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ದು ಸರ್? ಏನಿಲ್ಲ, ಅಣ್ಣವ್ರ ಮೇಲೆ ಒಂದು ತುಂಬ ಕಾಳಜಿ. ಅವ್ರ ಸಾಂಗ್ ಒಂದನ್ನಾದರೂ ನನ್ನ ಬಾಯಿ ಮುಖಾಂತರ ಹಾಡಬೇಕು. ಅವ್ರು ತುಂಬ ಹಾಡಿದ್ದಾರೆ. ಇದೇ ಸಾಂಗ್ ಏನಿಗೆ ಬೇಕಿತ್ತು? ಅದೇ ಸಾಂಗ್ ಅಂತಂದ್ರೆ ಸರ್, ದೇವ್ರ ಬಗ್ಗೆ ಭಾಳ ತುಂಬಾ ಇದು ಸರ್. ಆ 9 ದೇವರು ಅಥವಾ 7 ದೇವರು ಏನಿದಾವಲ್ಲ, ಅಷ್ಟು ಸರಸ್ವತಿ, ಅಷ್ಟು ತಾಯಂದ್ರ ಹಾಡುಗಳನ್ನು ಹಾಡೋದು, ಅಷ್ಟು ಅವರನ್ನು ವರ್ಣನೆ ಮಾಡೋದು, ಇದರಲ್ಲಿ ತುಂಬಾ ನನಗೇನೋ ನೋಡಿ, ಇದು ವರ್ಣನೆ. ಹಾಂ, ವರ್ಣನೆ. ವರ್ಣನೆ ಅಲ್ಲ, ವರ್ಣನೆ. ಹಾಂ ಸರ್. ಸೊ ಅದು ಉಚ್ಚಾರಗಳು ಈ ಪರ್ಟಿಕ್ಯುಲರ್, ಇದು ಮಂತ್ರ ಅಂತಲ್ಲ, ಇದಕ್ಕೆ ಈ ಪರ್ಟಿಕ್ಯುಲರ್ ಹಾಡಿಗೆ ಇದು ಕನ್ನಡದ ಸಾಧಾರಣ ಒಂದು ಫೇಮಸ್ ಲೈನ್ಸ್. ಆಮೇಲೆ ಇನ್ನೊಂದು ಏನಿದೆ ಅಂದರೆ, ಇದರಲ್ಲಿ ಇದು ರಾಗಮಾಲಿಕೆ ಅಂತ ಒಂದೊಂದು ರಾಗ ಚೇಂಜ್ ಆಗ್ತಾ ಇರುತ್ತೆ. ಹಾಂ ಸರ್. ಒಂದು ಶ್ಲೋಕ ಒಂದು ರಾಗ, ಇನ್ನೊಂದು ರಾಗ. ಇದಕ್ಕೆ ಸ್ವಲ್ಪ ಸ್ವರಜ್ಞಾನ ಪಕ್ಕ ಬೇಕು. ಹಾಂ ಸರ್. ಸ್ವರಜ್ಞಾನ ಇಲ್ಲದಿದ್ದರೆ ಇದನ್ನು ಇನ್ಸ್ಟೆಂಟಾಗಿ ಇನ್ನೊಂದು ರಾಗ ಶಿಫ್ಟ್ ಆಗೋಕ್ಕೆ ಮೆಂಟಾಲಿಟಿ ಸ್ವಲ್ಪ ಕಷ್ಟ ಆಗುತ್ತೆ. ನೀನು ಪ್ರಯತ್ನ ಪಟ್ಟಿದೆಯಾ, ಒಳ್ಳೆ ಪ್ರಯತ್ನ, ಬಟ್ಟು ರಿಸಲ್ಟ್ ಬರ್ತಾ ಇಲ್ಲ. ನನ್ನ ಲೆಕ್ಕದಲ್ಲಿ ಟೋಟಲ್ ರಾಂಗ್ ಚಾಯ್ಸ್. ನೀನು ಸ್ಟಾರ್ಟಿಂಗ್ ಒಮ್ಮೆ ಮಾಡಿದಾಗ ಮಾತ್ರ ಒಮ್ಮ ಅಂತ, ಸೂಪರ್ ಅಂತ ನಿಂದು ವಾಯ್ಸ್ ಗಡ್ಸತ್ವ ತುಂಬ ಚೆನ್ನಾಗಿತ್ತು, ಕೇಳುವಾಗ ವಾವ್ ಅನಿಸ್ತು. ಆಮೇಲೆ ಏನು ಹಾಡ್ತಾ ಇದೆ ಫ್ರ್ಯಾಂಕ್ಲಿ ಹೇಳಿದ್ದು ನಮ್ಗೆ ಯಾರಿಗೆ ಗೊತ್ತೇ ಆಗಿಲ್ಲ. ಏಕೆಂದರೆ ಹಾಡು ಅಂದರೆ ಸ್ವರಸ್ಥಾನದಲ್ಲಿ ಸ್ವರ ಕೂತ್ರೆ ಮಾತ್ರ ಅದು ಹಾಡಾಗೋದು. ಆಮೇಲೆ ಇದು ಪಕ್ಕ ಕ್ಲಾಸಿಕಲ್ ಜ್ಞಾನ ಇದ್ದರೆ, ಕ್ಲಾಸಿಕಲ್ ಸಿಂಗರ್ಸು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಹಾಡಬೇಕಂತ ಸಾಂಗ್. ಫೈನಲಿಗೆ ಇದು ಡೆಫಿನೆಟಾಗಿ ಒಳ್ಳೆ ಸಾಂಗು, ಬಟ್ ಅವರವರ ಶಕ್ತಿ ಅನುಸಾರ ಅವ್ರದನ್ನು ಹಾಡಬೇಕು ಅವರು. ಈಗ ನಿನಗೆ ನಿನ್ನ ಪವರ್ ಇದ್ದಿದ್ದೆ ಎಲ್ಲ ನಿನ್ನ ಫೋಕ್ ಸಾಂಗ್ಸು. ಫೋಕ್ ತುಂಬ ಚೆನ್ನಾಗಿ ಹಾಡಿದೆ, ನಿನ್ನ ಸ್ಟ್ರೆಂತ್ ಇರೋದು ಅದು. ಅದನ್ನು ಬಿಟ್ಟು ಇದನ್ನು ಹಾಡಿ ನನ್ನ ಲೆಕ್ಕದಲ್ಲಿ ದೊಡ್ಡ ತಪ್ಪು ಮಾಡಿದೆ ಫೈನಲಿಗೆ. ಇಟ್ಸ್ ಅಂದರೆ ಫೈನಲಿಗೆ ಬಂದು ಈ ಥರ ತಪ್ಪು ಮಾಡೋದು ನಮಗೆ ಬೇಸರ ಆಗುತ್ತೆ.
ಯಾಕಂದರೆ ಎಕ್ಸ್ಪೆಕ್ಟೇಷನ್ ಫೈನಲಲ್ಲಿ ನಾವು ಈ ಥರ ಬರುತ್ತೆ ಅಂದ್ಕೊಂಡ್ರೆ ಪರ್ಫಾರ್ಮೆನ್ಸ್ ಈ ಥರ ಫೈನಲಿಗೆ ಬಂದರೆ ನಮಗೆ ನೋವಾಗುತ್ತೆ, ನಿನಗಿಂತ ಜಾಸ್ತಿ. ಸೊ ಫ್ರ್ಯಾಂಕ್ಲಿ ಟೆಲ್ಲಿಂಗ್, ದಿಸ್ ವಾಸ್ ಅ ವೆರಿ ರಾಂಗ್. ನೀನು ಪ್ರಯತ್ನ ಪಟ್ಟಿದೆಯಾ ಇಲ್ಲ ಅಂತ ಹೇಳ್ತಾ ಇಲ್ಲ, ನಿನ್ನ ಶಕ್ತಿಗೆ ನೀನು ತುಂಬ ಚೆನ್ನಾಗೇ ಮಾಡಿದೆಯಾ, ನಿನ್ನ ಸ್ಟ್ರೆಂತಿಗೆ. ಬಟ್ ಇಟ್ಸ್ ಎ ಟೋಟಲ್ ರಾಂಗ್ ಚಾಯ್ಸ್ ಫಾರ್ ದ ಫೈನಲ್ ರೌಂಡ್. ನಿನಗೆ, ಬೇರೆಯವರಿಗೆಲ್ಲ, ನಿನಗೆ ಪರ್ಟಿಕ್ಯುಲರ್ಲಿ ಆ ಪಕ್ವತೆ ಇಲ್ಲ. ಇನ್ನು ನೀನು ಟೈಮ್ ತಗೊಳ್ಳುತ್ತೆ ಸಿಂಗಿಂಗಲ್ಲಿ, ಕ್ಲಾಸಿಕಲ್ ಸಿಂಗಿಂಗಲ್ಲಿ. ಸೊ ಟೈಮ್ ತಗೊಳ್ಳುತ್ತೆ. ಐ ಫೆಲ್ಟ್ ಇಟ್ ವಾಸ್ ರಾಂಗ್ ಚಾಯ್ಸ್. ಓಕೆ, ಆಲ್ ದಿ ಬೆಸ್ಟ್. ಓಕೆ ಸರ್. ಎನಿವೇಸ್, ನೋ ಪ್ರಾಬ್ಲಮ್ ಪುಂಡಲಿಕ್ ಅವರೇ. ನೀವು ಏನು ಇನ್ನು ಒಂದು ರೌಂಡ್ ಇದೆ, ನೀವು ನಗ್ತೀರಾ, ದ್ಯಾಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಅವ್ರು ಏನೇ ಹೇಳಿ, ಓಕೆ ಅದು ತಿದ್ಕೊಳ್ಳೋಣ, ಬಟ್ ಲೈಫಲ್ಲಿ ನಗ್ತಾ ಇರೋಣ ಅಂತಲ್ವಾ ಸರ್? ಥ್ಯಾಂಕ್ಸ್ ಸರ್, ಈ ಕ್ಲೀವ್ ನೀವು ನನಗೆ ಕೊಟ್ಟಿದ್ದಕ್ಕಾಗಿ. ಮುಂದೆ ಒಂದು ದಿನ ಇಲ್ಲ ಕರೆಕ್ಟು. ಈ ಹಾಡು ಹಾಡಬೇಕಾದ್ರೆ ಹಾಂ ಸರ್, ಸ್ವಲ್ಪ ಕ್ಲಾಸಿಕಲ್ ತುಂಬ ಕಲಿಬೇಕು. ಯಾಕಂದರೆ ರಾಗ ಚೇಂಜ್ ಅಂತ ಇರುತ್ತೆ. ಒಂದು ರಾಗದ ಪಕ್ಕದಲ್ಲಿ ಹಾಂ ಸರ್, ಬೆನ್ನಿಗೆ ಇನ್ನೊಂದು ರಾಗ ಶಿಫ್ಟ್ ಆಗಬೇಕಾದ್ರೆ ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ ಆ ರಾಗ ಅಷ್ಟೇ ಕಂಟ್ರೋಲ್ ಇರಬೇಕು ಆ ರಾಗದ ಮೇಲೆ. ಕಾರ್ಡ್ ಕೊಟ್ಟ ತಕ್ಷಣ ಆ ರಾಗ ಎತ್ತೋದಿದೆಯಲ್ಲ, ಒಂದು ರಾಗ ನಾನು ಯಾವ್ದು ಹಾಡ್ತಾ ಇದ್ದೀನಿ, ಆ ಮೂಡಲ್ಲಿ ಇರ್ತೀನಿ. ಆ ಮೂಡ್ ಚೇಂಜ್ ಇದೆಯಲ್ಲ, ಮೂಡ್ ಚೇಂಜ್ ಇನ್ಸ್ಟೆಂಟ್ ಹ್ಯೂಮನ್ಸ್ಗೆ ಬರಲ್ಲ. ಹಾಂ ಸರ್, ನಾಲೆಜ್ ಇದ್ದ ತಲೆಯಲ್ಲಿ ಚೇಂಜ್ ಮಾಡ್ತೀವಿ ನೋಟು, ಅದು ಆ್ಯಕ್ಚುಲಿ ಆಗೋದು. ಅದು ನಿಂದು ಎಕ್ಸಾಕ್ಟ್ ನೋಟಿಗೆ ಬೀಳಲ್ಲ. ನೋಟಿಗೆ ಸ್ವರ ಕೂರ್ದಿದ್ರೆ ಹಾಂ ಸರ್, ಹೆಂಗ್ ಗೊತ್ತಾ, ಸದ್ದಿಗೂ ಸಂಗೀತಕ್ಕೂ ಡಿಫ್ರೆನ್ಸ್ ಏನಿದೆ ಹೇಳು ಸರ್? ಸದ್ದಿಗೂ, ನಾಯ್ಸ್ ಆ್ಯಂಡ್ ಮ್ಯೂಸಿಕ್, ಹಾಂ ಸರ್, ಏನು ಡಿಫ್ರೆನ್ಸ್ ಇದೆ? ಏನೋ ಸರ್ ಗೊತ್ತಿಲ್ಲ. ಏನಿಲ್ಲ, ಆರ್ಡ್ರಲ್ಲಿದ್ದರೆ ಈಗ ಎಲ್ಲರೂ ಪೊಲೀಸ್ ಒಂದು ಲೈನಲ್ಲಿ ನಡೆಯೋದಕ್ಕೂ ಜನ ನಡೆಯೋದಕ್ಕೂ ಡಿಫ್ರೆನ್ಸ್ ಇದೆ. ಹೌದು ಸರ್. ಕರೆಕ್ಟ್ ಒಂದೇ ತಾಳಕ್ಕೆ ಹಾಂ ಸರ್. ಮಾಡಿದರೆ ಅದು ಮಾರ್ಚ್ ಅಂತಾರೆ. ಹೌದು ಎಲ್ಲ ಜನ ಬಿಟ್ಟರೆ ಒಟ್ಟಿಗೆ ಗಜ 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 ಅನ್ನತ್ತೆ ಅಲ್ಲ, ಅದು ಸದ್ದು. ಆ ಕರೆಕ್ಟ್ ನಾನು ಹೇಳೋದು ಅದೇ, ಕರೆಕ್ಟ್ ತಾಳಕ್ಕೆ ಕರೆಕ್ಟ್ ಸ್ಟೆಪ್ ಬಿದ್ದಾಗ ಮಾತ್ರ ಅದು ಪಕ್ಕಾ ಮ್ಯೂಸಿಕ್ ಆಗೋದು. ಇಲ್ಲಾಂದರೆ ಸೌಂಡ್ ಕೇಳುತ್ತೆ, ಓಕೆ ಎಲ್ಲ ಚೆನ್ನಾಗಿದೆ ಅನ್ನೋದು ಬೇರೆ, ಎಲ್ಲರೂ ಚೆನ್ನಾಗಿದೆ ಅನ್ನೋದು ಬೇರೆ. ಬಟ್ ಆ್ಯಕ್ಚುಲಿ ಏನು ಅದಕ್ಕೆ ಬೇಕಾಗಿರೋದು, ಅದು ಹೆಂಗೆ ಆಡಬೇಕು ಅಂತ ಇದೆಯಲ್ಲ, ಅದು ಡಿಫ್ರೆನ್ಸ್ ಇದೆ. ನನ್ನ ಲೆಕ್ಕದಲ್ಲಿ ದಿಸ್ ಸಾಂಗ್ ಸೆಲೆಕ್ಷನ್ ವಾಸ್ ಎ ಬಿಗ್ ಮಿಸ್ಟೇಕ್. ಯಾಕಂದರೆ ನಿನಗೆ ಇನ್ನೂ ಟೈಮ್ ಬೇಕು ಇದನ್ನು ಹಾಡಬೇಕಾದ್ರೆ. ಇನ್ನು ನನ್ನ ಲೆಕ್ಕದಲ್ಲಿ ಇನ್ನೂ ಟೈಮ್ ಸ್ವಲ್ಪ, ಇನ್ನೂ ಒಂದು 2-3 ದಿವಸ ಅಲ್ಲ ಇದಕ್ಕೆ, ನಿಜವಾಗಿ ಇದಕ್ಕೆ ಈ ಹಾಡು ಹಾಡಬೇಕಾದ್ರೆ ಸ್ವಲ್ಪ ಸಾಧನೆ ಬೇಕು. ಓಕೆ ಸರ್. ಓಕೆ ಓಕೆ. ಎನಿವೇಸ್, ಏನಾದರೂ ಹೇಳೋದಕ್ಕಿದೆಯಾ? ಏನೂ ಇಲ್ಲ ಸರ್. ಏನೂ ಇಲ್ಲ. ಲಾಸ್ಟ್ ಟೈಮ್ ಫೈನಲಿಗೆ ಇದೇ ಪ್ಯಾಟರ್ನ್ ಸಾಂಗು ಮಲಯಾಳಿ ನಮ್ಮ ಶರತ್ ಅವರ ಕಂಪೋಸಿಷನಲ್ಲಿ ಐರಾ ಆಚಾರ್ಯ ಹಾಡಿದರು. ಇದೇ ರಾಗ ಚೇಂಜ್ ಇತ್ತು, ಇದೇ ಪ್ಯಾಟರ್ನು. ಇದರಲ್ಲಿ ಕಮ್ಮಿ, ಅದರಲ್ಲಿ ಇನ್ನೂ ಜಾಸ್ತಿ ಇತ್ತು, ಇನ್ನು ಏರಿಳಿತಗಳು ಜಾಸ್ತಿ ಇತ್ತು. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಸಾಂಗ್. ಆ್ಯಕ್ಚುಲಿ ಪಕ್ಕ ಹಾಡೋದಕ್ಕಿಂತ ಅದನ್ನು ಅಟೆಂಪ್ಟ್ ಮಾಡಿ ಒಂದು ಲೆವೆಲ್ಗೆ ಹಾಡಿದಾಳೆ. ಶಿ ವಾಸ್ ಅ ವಿನ್ನರ್ ಆಫ್ ದ ಲಾಸ್ಟ್ ಟೈಮ್. ಓಕೆ, ಈ ಥರ ಹಾಡಿದ್ದಕ್ಕೆ ಅವಳು ಫೈನಲ್ ವಿನ್ನರ್ ಆಗಿರೋದು. ಬಟ್ಟು ಹಾಡಿದಾಳೆ, ಅದನ್ನು ಕರೆಕ್ಟಾಗಿ ಹಾಡೋದಿದೆಯಲ್ಲ. ಇಲ್ಲದ್ರೆ ಏನಾಗುತ್ತೆ, ಒಂದು ಹಾಡನ್ನು ತೆಗೆದು ಹಾಳು ಮಾಡ್ದಂಗೆ ಆಗುತ್ತೆ. ಹೌದು ಸರ್. ಓಕೆ, ಓಕೆ. ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳೋವಂಥದ್ದು ಯಾವುದೋ ಒಂದು ಚಾಲೆಂಜಿಂಗ್ ಸಾಂಗನ್ನು ಆಯ್ಕೆ ಮಾಡೋದ್ರ ಜೊತೆಗೆ ಪರ್ಫೆಕ್ಟಾಗಿ ಅದನ್ನು ಪ್ರೆಸೆಂಟ್ ಮಾಡೋವಂಥದ್ದು ಕೂಡ ತುಂಬಾ ಮುಖ್ಯ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಒಂದು ರೌಂಡ್ ಪೆಂಡಿಂಗ್ ಇದೆ. ಅದರಲ್ಲಿ ಹೆಂಗಿರಬೇಕು ಅಂತಂದರೆ ಇದ್ರದ್ದು ಬಡ್ಡಿ ನಾನು ಏನು ಹೇಳಲ್ಲ, ನೀವು ನಗ್ತಾ ಇದ್ದೀರಾ. ಮಾಡೋಣ ಸರ್, ಹಾಡೋಣ ಸರ್, ಹಾಡೋಣ. ಖಂಡಿತ ಆಡ್ತೀರಾ. ಅದರಲ್ಲಿ ಹೆಂಗಿರಬೇಕು ಅಂದರೆ ಇದ್ರದ್ದು ಬಡ್ಡಿ ಅಸಲು ಎಲ್ಲ ಸೇರಿ ಅದರಲ್ಲಿ ಚುಕ್ತಾಗಬೇಕು. ಓಕೆ ಸರ್. ಓಕೆನಾ? ಹಾಂ ಸರ್. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಸರ್. Sun Premium Refined Sunflower Oil Super Singer powered by Santosh 2-star boiled rice ಭದ್ರಾವತಿ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ. ಡೆಫಿನೆಟ್ಲಿ ಹಾಡು ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಬರುವಂತಹ ಎಲ್ಲರೂ ಅದ್ಭುತ ಹಾಡುಗಳನ್ನು ಅವ್ರದ್ದೇ ಆದ ರೀತಿಯಲ್ಲಿ ಹಾಡ್ತಾ ಇದ್ದಾರೆ. ನಮಗೆ ಕೇಳಬೇಕಾದ್ರೆ ಸೂಪರಾಗಿ ಕೇಳುತ್ತೆ, ಆದರೆ ಜಡ್ಜ್ಮೆಂಟ್ ಕೇಳಬೇಕಾದ್ರೆ ಓ ಮೈ ಗಾಡ್ ಇಂಥದ್ದೆಲ್ಲ ಇದೆಯಾ ಸಂಗೀತದಲ್ಲಿ ಅಂತ ಅನಿಸುತ್ತೆ. ಸೊ ಇವಾಗ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಶಾರ್ಟ್ ಅಂದರೆ ತುಂಬ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಸೊ ಬ್ರೇಕ್ ತಗೊಂಡು ಮತ್ತೆ ಬನ್ನಿ. ಟೇಕ್ ಅ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-star ಬಾಯ್ಲ್ಡ್ ರೈಸ್ ಭದ್ರಾವತಿ. ಈ ಒಂದು ಕಾರ್ಯಕ್ರಮಕ್ಕೆ ಕೋ ಸ್ಪಾನ್ಸರ್ ಆಗಿದ್ದಾರೆ ಶಶಿ ಸೋಪ್, ಶಕುಂತಲಾ ಹೇರ್ ಆಯಿಲ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಪೂರ್ಣಿಮಾ ಸಿಲ್ಕ್ಸ್, ಅಮೃತ್ ನೋನಿ, ಸಿಟಡೆಲ್ ಡೆವಲಪರ್ಸ್, ಪ್ರೈಮ್ ಮಸಾಲಾ, 1000 ಲೈಟ್ಸ್, ಹಾನ್ಬಲ್ ಚಿಕ್ಕಿ, ಶ್ರೀನಿವಾಸ್ ಹಾಸ್ಪಿಟಲ್ಸ್, ಭಂಡಾರಿ ಬಿಲ್ಡರ್ಸ್. ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತವಾಗಿರುವಂತಹ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಅಂತಂದ್ರೆ ಅವರೆಲ್ಲರ ದೊಡ್ಡ ಸಹಕಾರ ಇದೆ. ಅದೇ ರೀತಿ ರೋಹನ್ ಕಾರ್ಪೊರೇಷನ್, ಇವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ
ಸ್ನೇಹಿತರು ಬರ್ತಾ ಇದ್ದಾರೆ. ಸ್ನೇಹಿತವರು ಪ್ರತಿ ರೌಂಡಲ್ಲೂ ಏನೋ ಒಂದು ಸ್ಪೆಷಲ್ ಕೊಡ್ತಾನೆ ಬರ್ತಾ ಇದ್ದಾರೆ. ಆ್ಯಂಡ್ ಸ್ನೇಹಿತವರು ಸ್ನೇಹಲೋಕ ಅನ್ನುವಂತಹ ಒಂದು ಸಿನಿಮಾದಿಂದ ಒಂದು ಬ್ಯೂಟಿಫುಲ್ ಟ್ರ್ಯಾಕನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎಷ್ಟು ಜಸ್ಟಿಸನ್ನು ಕೊಡ್ತಾರೆ ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಸೊ ಪ್ಲೀಸ್ ವೆಲ್ಕಮ್ ಸ್ನೇಹಿತ್. ಹಾಡು ಹಾಡು ಒಂದು ಹಾಡು ಹಾಡು, ಹಾಡದಿದ್ದರೆ ನನ್ನ ಹಾಡು ಕೇಳು, ಉಸಿರು ಕಟ್ಟಿ ಹಾಡು ಈ ಹಾಡು, ಈ ಉಸಿರು ನಿಂತರೆ ನಿನಗೆ ನಷ್ಟ ನೋಡು. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಬೇರೆ ಏನು, ನೀನೇ ನಾನು ನಾನೇ ನೀನು. ಒಂದೇ ಕಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು. ಹಾಡಿ ಕೋಗಿಲೆ ಒಂದೇ ಉಸಿರಿನಲ್ಲಿ, ಚಂದಿರನೆನ್ನು ಚಂದಿರನೆನ್ನನು ಅಂಜಿಕೆ ಏನು ಅಳುಕಿನ್ನೇನು. ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ, ನಿನ್ನ ಹೆಸರೇ ಕೊನೆಯ ಮಾತು, ಕೊನೆಯ ನಾದ, ಕೊನೆಯ ವೇದ. ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಅಲ್ಲ ಇನ್ನು, ನೀನೇ ನಾನು ನಾನೇ ನೀನು. ಒಂದೇ ಕಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು. ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ, ಪ್ರೀತಿ ಮಾಡು ಪ್ರೀತಿಯ ಬೇಡು ಅಂದಿದೆ ಅಂದಿದೆ ಹಾಡಿದೆ ಹೆಣ್ಣೆದೆ. ಅಂತರಂಗದ ಸಹ್ಯಾದ್ರಿ ಮಡಿಲಲ್ಲಿ ನೂರು ನವಿಲಾಗಿ ಹೃದಯ ಆಡಿದೆ ಆಡಿದೆ ಕುಣಿದಿದೆ ಕುಣಿದೆ, ಕಾದಿದೆ ಕಾದಿದೆ ಪ್ರೀತಿ ನೀಡು. ಒಂದೇ ಉಸಿರಲ್ಲಿ ನಿಂತಿದೆ ನಿಂತಿದೆ ಓ ಓ, ಓ, ಇದು ಪ್ರೀತಿಯು ಹಾಡಿದ ಪರ್ವದಿನ, ಇದು ಪ್ರೀತಿಯು ಹಾಡಿದ ಪರ್ವದಿನ. ಅದು ಕೇಳಲು ದಕ್ಕಿದ ಪುಣ್ಯ ದಿನ, ಅದು ಬೆಳಕಂತೆ ಮುಟಲಾಗದಂತೆ, ಬೆಳದಿಂಗಳತೆ ಅಪಲಾಗದಂತೆ. ಗೆಳತಿ ಗೆಳತಿ ಪ್ರೀತಿಯ ಗೆಳತಿ, ನೀನೇ ನನ್ನೇ ಪ್ರೀತಿಯ ಒಡತಿ. ಬ್ರಹ್ಮ ಬಾರಿ ಜಾಣ ಜಾಣ, ನಾರಿ ಲೀಟ ಪ್ರೀತಿ ಪ್ರಾಣ. ನಾರಿ ನೀನೇ ಪ್ರೀತಿಯ ರೂಪ, ನೀನೇ ತಾನೇ ಹೃದಯದ ದೀಪ. ಹೊತ್ತಿಕೊಂಡಿತ್ತಮ್ಮ ನಮ್ಮ ಪ್ರೀತಿ ಜ್ಯೋತಿ, ಗಾಳಿಯಲ್ಲ ಮಳೆಯುವಲ್ಲ, ಭೂಮಿ ಬಿರಿದರೂ ಆರೋದಿಲ್ಲ. ಒಂದೇ ದೀಪದಂತೆ ಇನ್ನು ನಾನು ನೀನು, ಎಲ್ಲ ಭಾವ ಸೇರಿಕೊಂಡು ವಾಲಿನಂತೆ ನಾನು ನೀನು. ಚಂದಮಾಮನೇ ನೋಡೋ ನಮ್ಮಿಬ್ಬರ, ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸು ಅವರಿಗೂ ಹೋಲಿಸು. ಚಂದಮಾಮನೇ ಕೇಳೋ ನಮ್ಮನೆಯ, ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು. ಆಗುವುದಾದರೆ ಎಂದೇ ಯಾರು, ಆಗುವ ಮೊದಲು ಪ್ರಾಣ ಹೋಗು. ಆ ಆ, ಚಂದನ ಚಂದನ ಕಂಪಿನ ಚಂದನ ನಿನ್ನೆ ಉಸಿರಿನ ಕಸ್ತೂರಿ ಸಿಂಚ, ಕಂಪನ ಕಂಪನ ಇಂಪಿನ ಕಂಪನ ನಿನ್ನೆ ಮಾತಿನ ಅಮೃತ ಸಿಂಚ. ಗಾಯನ ಗಾಯನ ನಿನ್ನೆ ಪ್ರೀತಿ, ಜೀವನ ಚೇತನ ಗಾಯನ ಗಾಯನ ನಾಯನ ನಿನ್ನ ನೆರಳ ನನ್ನಿ ಜನುಮನ ಪ್ರೇಮಾಯ. ನಡುಕಲ್ಲಿರಲಿ ಕಳು ಮುಳ್ಳಿರಲಿ, ಕಲ್ಲಿರಲಿ ಕಳು ಮುಳ್ಳಿರಲಿ, ನಡೆ ಮಳೆ ಇರಲಿ ನಡೆ ಬಿಸಿಲಿರಲಿ, ಪ್ರೇಮಾಯನಕ್ಕೆ ನಿನ್ನ ನೆರಳಿರಲಿ, ಜನುಮಾಯನಕ್ಕೆ ನಿನ್ನ ಕೊಡೆಯಿರಲಿ. ಭಯವಿಲ್ಲ ಇನ್ನು ಭಯವಿಲ್ಲ, ನನ್ನ ನಿರ್ಧಾರ ಇನ್ನು ನನ್ನದಲ್ಲ. ನನ್ನ ಎದೆಯಲ್ಲೊಬ್ಬ ಚಂದ್ರ ಬೆಳ್ಳಿ ಬೆಳಕ ತಂದ ತಂದ, ಪ್ರೀತಿ ಎಂದರೇನು ಅಂದ ಕೇಳಿ ತಾನೇ ಉತ್ತರ ತಂದ. ಸ್ವಚ್ಛ ಬಿರುಪಿನಂತೆ ಇನ್ನು ನಾನು ನೀನು, ಏಳು ಬಾಬ ಸೇರಿ ಬೀಳು ಪಾದ ಹಾಗೆ ನೀನು ನಾನು. ಒಂದೇ ಹಾಡಂತೆ ಇನ್ನು ನಾನು ನೀನು,
ಆಗದು ಎಂದಿಗೂ ಆಗದು, ಆಗುವುದಾದರೆ ಹಿಂದೆ ಆಗುವ ಮೊದಲು ಪ್ರಾಣ ಹೋಗದು. ಒಂದೇ ಉಸಿರಂತೆ ಇನ್ನು ನಾನು ನೀನು ಬೇರೆ ಏನು, ನೀನೇ ನಾನು ನಾನೇ ನೀನು, ಒಂದೇ ಕಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು, ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ, ಚಂದಿರನನ್ನು ಚಂದಿರನೆನ್ನಲು ಅಂಜಿಕೆ ಏನು ಅಲುಕಿನ್ನೇನು, ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ, ನಿನ್ನ ಹೆಸರೇ ಕೊನೆಯ ಮಾತು, ಕೊನೆಯ ನಾದ, ಕೊನೆಯ ವೇದ, ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ. ಸ್ನೇಹಿತ ನಿಮ್ಮ ಒಂದು ಖುಷಿ ಏನು ಅಂತಂದರೆ, ನೀವು ಯಾವುದೇ ಹಾಡು ಪಿಕ್ ಮಾಡಿದ್ರು ಅದು ನಮಗೇನೋ ಒಂದು ಖುಷಿ ಕೊಡುವಂಥ ಹಾಡಾಗಿರುತ್ತೆ. ದ್ಯಾಟ್ ಇಸ್ ರಿಯಲಿ ಗ್ರೇಟ್. ಆ್ಯಂಡ್ ಈ ಹಾಡಂತೂ ಒಂದೇ ಉಸಿರಿನಲ್ಲಿ ನಮ್ಮ ರಾಜೇಶ್ ಕೃಷ್ಣ ಸರ್ ಅವರು ಹಾಡಿದ್ರು, ಆ್ಯಂಡ್ ನೀವು ಕೂಡ ಪ್ರಯತ್ನ ಪಟ್ಟಿದ್ದೀರಾ. ಆ್ಯಂಡ್ ಹ್ಯಾಪಿನಾ? ಹ್ಯಾಪಿ. ನನ್ನ ಬೆಸ್ಟ್ ಕೊಡ್ಲಿಕ್ಕೆ ಆಯ್ತು, ನಂಗೆ ಸ್ವಲ್ಪ ನೋಡ್ಬೇಕು ಅಂತ ಹೇಳ್ತಾರೆ. ಅವ್ರು ಹೇಳೋದ್ಮೇಲೆ ನಾವು ಮಾತಾಡೋಣ. ಹೌದು. ಆ್ಯಂಡ್ ಇವಾಗ ಡೈರೆಕ್ಟ್ಲಿ ನಮ್ಮ ಕದ್ರಿ ಮಣಿಕಾಂತ್ ಸರ್, ಹೇಗಾಯಿತು? ರೈಟ್. ಎಸ್ ಸರ್, ನಮಸ್ತೆ. ನಮಸ್ತೆ. ಏನು ಹೇಳ್ತಾರೆ ಅನ್ನೋ ಭಯ ಯಾವತ್ತೂ ಬೇಡ, ಯಾಕಂದರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ದಟ್ ಈಸ್ ಫಾರ್ ಶ್ಯೂರ್. ನಾವು ಐ ಆಮ್ ಡೆಫಿನೆಟ್ಲಿ ಇವಾಗ ಫಸ್ಟಿಗೆ ಹೇಳ್ತಾ ಇದ್ದೀನಿ, ಹೊಗಳ್ತೀನಿ ನಾನು ಅಂತ. ಬಿಕಾಸ್ ಅದೇ ಅಗೇನ್ ಮಾಡೋ ತಪ್ಪು ನೀನೇನು ಮಾಡಿಲ್ಲ, ಕರೆಕ್ಟಾಗಿ ಸಾಂಗ್ ಸೆಲೆಕ್ಟ್ ಮಾಡಿದ್ಯಾ ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ಯಾ. ಆ್ಯಂಡ್ ಐ ವಾಸ್ ಜಸ್ಟ್ ಲುಕಿಂಗ್ ಎಟ್ ಯು ಆ್ಯಂಡ್ ಹೌ ಫ್ಲಾಲೆಸ್ಲಿ ಯು ಟ್ರೈಂಗ್ ಟು ಆ್ಯಂಡ್ ಎಂಜಾಯ್ ಮಾಡಿ ಅದನ್ನು ಸಿಂಗ್ ಮಾಡಿದ್ಯಾ. ವೆರಿ 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 ಟಫ್ ಸಾಂಗ್. ಅದನ್ನು ಅದೇ ಬ್ರೆತ್ಲೆಸ್ ಥರ ಅದು, ಅದರಲ್ಲಿ ಗ್ಯಾಪು ಇರ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಹಾಡಿದ್ಯಾ. ಆ ಸಂಗತಿಗಳಾಗಲಿ ತುಂಬ ಈಸಿ ಅನಿಸೋ ಥರ ನೀನು ಹಾಡಿದ್ಯಾ ಅದನ್ನು. ಸೊ ದಿಸ್ ಈಸ್ ವಾಟ್ ವಿ ಎಕ್ಸ್ಪೆಕ್ಟ್. ಥ್ಯಾಂಕ್ ಯು ಸರ್. ಓಕೆ, ಗುಡ್ ಲಕ್ ಟು ಯು. ಥ್ಯಾಂಕ್ ಯು. ಎಸ್, ತುಂಬ ಒಳ್ಳೆ ಕಮೆಂಟ್ ಸಿಕ್ಕಿದೆ. ಆ್ಯಂಡ್ ಇವಾಗ ರಾಜ್ಗೋಪಾಲ್ ಸರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸ್ನೇಹಿತ, ನಮಸ್ತೆ ಸರ್. ಎಷ್ಟು ಸಲ ಕೇಳಿದ್ದೀರಾ ಹಾಡು, ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ದೀರಾ? ಬೇಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೇನೆ ದಿನ ಡೈಲಿ. ಆ್ಯಕ್ಚುಲಿ ತುಂಬ ಸಾಂಗ್ ಗಡಿಗಡೆ ಚೇಂಜ್ ಆಗ್ತಿತ್ತು ನನ್ನದು, ಯಾವ್ದು ಹಾಡಬೇಕು ಇದು ಲಾಸ್ಟ್. ಈ ಸಾಂಗ್ ಪರ್ಟಿಕ್ಯುಲರ್ ಆಗಿ ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ನಂಬರ್ ಗೊತ್ತಿಲ್ಲ, ಆದರೆ ಒಂದು 5 days ಬ್ಯಾಕಿಂದ ಬರ್ತೇನೆ. ನಾನ್ ಸ್ಟಾಪ್ ಕಂಟಿನ್ಯೂಸ್ ಮಾಡಿದ್ದೀರಲ್ಲ. ಸ್ಟಡೀಸ್ ಕೂಡ ಆಗ್ತಿತ್ತು, ಒಮ್ಮೆ ಮಾಡ್ತಾ ಇದ್ದೆ. ಯಾಕಂದರೆ ಇದಕ್ಕೆ ತುಂಬ ಕಾನ್ಸಂಟ್ರೇಷನ್ ಬೇಕು. ಲೈಕ್ ಮಣಿಕಾಂತ್ ಸರ್ ಹೇಳಿದಾಗೆ ಇದು ಬ್ರೆತ್ಲೆಸ್ ಸಾಂಗ್, ಇಟ್ಸ್ ಎ ವೆರಿ ಟಫ್ ಸಾಂಗ್. ಅದ್ರ ಮೇಲೆ ದಿಸ್ ಇಸ್ ಡುವೆಟ್ ಆಲ್ಸೋ. ಯಾಕಂದರೆ ಒನ್ಸ್ ರಾಜೇಶ್ ಕೃಷ್ಣನ್ ಹಾಡಿದ ನಂತರ ಆಮೇಲೆ ಫಿಮೇಲ್ ಪಾರ್ಟ್ ಇದೆ, ಬಟ್ ಯು ಮ್ಯಾನೇಜರ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್. ದಟ್ ಈಸ್ ಒನ್ ಮೋರ್ ಪ್ಲಸ್ ಪಾಯಿಂಟ್. ಇನಿಷಿಯಲಿ ನಿಮ್ದು ಆ್ಯಡ್ಲಿಪ್ ಬರಬೇಕಾದ್ರೆ ಸ್ವಲ್ಪ ಏನೋ ಡ್ರಾಪ್ ಆಯ್ತೇನೋ ಅಂತಿದೆ, ಬಟ್ ಒನ್ಸ್ ಸಾಂಗ್ ಸ್ಟಾರ್ಟ್ ಆದ ನಂತರ ಇಟ್ಸ್ ಟೇಕ್ ಆಫ್. ಇಟ್ ವಾಸ್ ವೆರಿ ನೈಸ್. ಆ ಚಿತ್ರಮನದು ಹಮ್ಮಿಂಗ್ ಹಂಗೆ ಸರಿ ಇದು ಮಾಡ್ಲಿಕ್ಕೆ ಆಗಲಿಲ್ಲ, ಆ ಪಿಚ್ಚಾಗಿ ಬರ್ಲಿಕ್ಕೆ ಆಗಲಿಲ್ಲ. ಬಟ್ ಇಟ್ ಇಸ್, ಐ ಟೋಲ್ಡ್ ಯು ನೋ, ದಿಸ್ ಇಸ್ ವೆರಿ ಟಫ್ ಸಾಂಗ್ ಬಿಕಾಸ್ ಇಟ್ಸ್ ಆಚೆ ನೋಡಿತ್ತಂದ್ರೆ ಮಿಸ್ ಆಗಿಬಿಡುತ್ತೆ. ಬಿಕಾಸ್ ಯು ಆರ್ ಸಿಂಗಿಂಗ್ ಅಲಾಂಗ್ ವಿತ್ ದ ಟ್ರ್ಯಾಕ್ ಆಲ್ಸೋ. ಒಂದು ಸ್ವಲ್ಪ ಮಿಸ್ ಆಯ್ತು ಅಂದ್ರೆ ಟ್ರ್ಯಾಕ್ ಮುಂದೆ ಹೋದರೆ ಟೋಟ್ಲಿ ಇಲ್ಲಿ ಮೆಸ್ಅಪ್ ಆಗುತ್ತೆ. ಬಟ್ ವೆರಿ ಗುಡ್ ಎಫರ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಯು ಡನ್ ಅ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಎಕ್ಸ್ಪೆಕ್ಟ್ ಮಾಡಿದ್ರಾ ಇಂಥ ಒಳ್ಳೆ ಕಮೆಂಟ್ ಬರುತ್ತೆ ಇಂಥ ಒಂದು ಗುಡ್ ಅಟೆಂಪ್ಟ್ಗೆ ಅಂತ? ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬ್ಲ್ಯಾಂಕ್ ಆಗಿ ಬಂದದ್ದು ಆ್ಯಕ್ಚುಲಿ. ಹೇಗೆ ಆಗ್ತದೆ ಆಗಿರಲಿ ಅಂತ ಹೇಳಿ. ಅಲ್ಲ, ಏನು ಚೆನ್ನಾಗಿಲ್ಲ ಅಂತಂದ್ರು ಓಕೆ, ಚೆನ್ನಾಗಿದೆ ಅಂತಂದ್ರು ಓಕೆ ಅಂತ. ಇಲ್ಲ, ಚಂದ ಆಗ್ತದೆ ಅಂತ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಆಯ್ತು ಅಲ್ಲೇ ಅಲ್ವಾ? ಸುಮ್ಮನೆ ನಾವು ಏನು ಅಂದ್ಕೊಂಡಿಲ್ಲ ಅಂತ ಹೇಳಿ ಅಂದ್ಕೊಂಡು ಬರೋದು, ನೋ ಪ್ರಾಬ್ಲಮ್. ಬಟ್ ನಿಮ್ಮ ಸಾಂಗ್ ಸೆಲೆಕ್ಷನ್ ದಟ್ ಈಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಸೊ ನೀವು ಬೇಕು ಅಂತಾನೆ ಟಫ್ ಚಾಯ್ಸ್ ಮಾಡ್ತೀರಾ ಇಲ್ಲ ಹೇಗೆ? ಇಲ್ಲಿ ತನಕ ಎಲ್ಲ ಕ್ಲಾಸಿಕಲ್ ಮೆಲೋಡಿ ಎಲ್ಲ ಮನೇಲಿ ಏನಾದರೂ ಇದೆಯಾ, ಕಮಿಟಿ ಏನಾದರೂ ಇದೆಯಾ? ಅಂದ್ರೆ ಮನೇಲಿ ಅಪ್ಪ ಅಮ್ಮ ಎಲ್ಲ ಸೇರ್ಕೊಂಡು ಅದಾಡು ಇದಾಡು ಆ ಥರ ಏನಾದರೂ ಹೇಳ್ತಾರಾ? ಹೇಳ್ತಾರೆ, ಲೈಕ್ ಅಪ್ಪನ್ನೆಲ್ಲ ಹೇಳ್ತಿದ್ರು ಇದು ಹಾಡು ಚಂದ ಇರ್ತದೆ, ಹಾಡು ಲೈಕ್ ಟ್ರೈ ಮಾಡಂತ. ಈಗ ಅವಕಾಶ ಸಿಕ್ಕಿದೆ, ಎಲ್ಲ ಹಾಡಿ ಆದಮೇಲೆ ಒಂದೊಂದು ಟ್ರೈ ಮಾಡು, ಈಗ ಆಗ್ತದಾ ಇಲ್ವಾ ಅಂತ ನೋಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತಲ್ಲ, ಹಾಗಿದ್ದಾನೆ ಹಾಡ್ಲಿಕ್ಕೆ. ಫ್ಯಾಂಟಾಸ್ಟಿಕ್. ಮನೆಯಲ್ಲಿ ಒಬ್ರು ಯಾರೋ ಇದ್ದೇ ಇರ್ತಾರೆ, ಏನಾದರೂ ಒಂದು ಕಂಪ್ಲೇಂಟ್ ಹೇಳುವಂತ, ಇದೊಂದು ಸರಿ ಮಾಡಿ ಇದೊಂದು ಸರಿ ಮಾಡುವಂತ. ಯಾರು ಹೇಳ್ತಾರೆ ಹಾಗೆ? ಕಂಪ್ಲೇಂಟ್ ಆಗಿಲ್ಲ, ಇಂಪ್ರೂವ್ ಮಾಡ್ಲಿಕ್ಕೆ ನೋಡ್ತಾರೆ. ಅಯ್ಯೋ ಓಕೆ. ಎನಿವೇಸ್, ನಾನು ಏನೇ ಹೇಳಿದ್ರು ನನಗೆ ಅನಿಸುತ್ತೆ ಅಷ್ಟೊಂದು ಕೆಟ್ಟದಾಗ ಕೇಳೋದು ನಾನು ಅಂತ. ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಇನ್ನು ಇರೋವಂಥದ್ದು ಒಂದೇ ಒಂದು ರೌಂಡ್. ಆ ರೌಂಡ್ ಏನಾದರೂ ಈ ಥರ ಕಮೆಂಟ್ ಸಿಕ್ಕಿದ್ರೆ ಅಲ್ಲಿ ಅವಾರ್ಡು ಸಿಗುತ್ತೆ, ಈ ಕಡೆ ಅಮೌಂಟು ಸಿಗುತ್ತೆ, ಎಲ್ಲ ಸಿಗುತ್ತೆ. ವಿಶ್ ಯು ಆಲ್. ಹಾಗೇನಾಗಲಿ. ಯಾವುದು ನೀವು ಹೇಳಿದಾಗೆ ಆಗಲಿ ಅಂತ. ಓಕೆ, ನಾನು ಅಂದ್ಕೊಂಡೆಲ್ಲ ಅವಾರ್ಡ್ ನನಗಿರಲಿ ಅಮೌಂಟ್ ನಿಮಗಿರಲಿ ಅಂತ ಹೇಳ್ತೀರಾ? ಇಲ್ಲ ಅಲ್ವಾ, ಕಷ್ಟಪಟ್ಟಿದ್ದು ನೀವು, ನೋ ಪ್ರಾಬ್ಲಮ್. ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಎಸ್, ಅದ್ಭುತವಾಗಿರುವಂಥ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ನನಗೊಂದು ಆಸೆ ಇತ್ತು, ಏನು ಅಂತಂದರೆ
ಈ ಒಂದು ಕಾಂಪಿಟೇಷನ್ ಎಂಡ್ ಆಗುವಾಗ ನಾನು ಒಂದು ಹಾಡಬೇಕು ಅಂತ. ಯಾಕೆಂತಂದರೆ ನನಗೊಂದು ಫೀಲ್ ಇತ್ತು ನಾನು ಒಬ್ಬ ಒಳ್ಳೆ ಸಿಂಗರ್ ಅಂತ. ಆದರೆ ಇಲ್ಲಿ ಇಷ್ಟೊಂದೆಲ್ಲ ಒಳ್ಳೊಳ್ಳೆ ಸಿಂಗರ್ ಬಂದ ಮೇಲೆ ನಮ್ಮ ಜಡ್ಜಸ್ ಅದನ್ನು ಹುಡುಕಿ ಎಕ್ಕಿ ಅದರಲ್ಲಿ ಏನೇನೋ ಕಂಪ್ಲೇಂಟ್ಸ್ ಹೇಳಿದ ಮೇಲೆ ನಮ್ಗೆ ಅರ್ಥ ಆಯಿತು ಸಿಂಗಿಂಗ್ ಅಂದರೆ ಅದು ಬೇರೆಯೇ ಒಂದು ವಿಷಯ ಅಂತ. ಸೊ ಹಾಗಾಗಿ ಆ ರಿಸ್ಕೆಲ್ಲ ನಾವು ತಗೊಳ್ಳೋದು ಬೇಡ ಅಂತ ಇಲ್ಲಿ ಒಂದು ಒಳ್ಳೆ ಅದ್ಭುತವಾಗಿರುವಂಥ ಪಾಠ ಸಿಕ್ಕಿದೆ. ಸೊ ಮುಂದಿನ ರೌಂಡಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿ ತನಕ ಮನೆಯಲ್ಲಿ ನಿಮ್ಮ ಟಿವಿಯಲ್ಲಿ ನಮ್ಮ ಟಿವಿ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.